ಪದವೀಧರರು ತಾಯಿಯ ಬೇರಿದ್ದ ಹಾಗೆ ಅದಕ್ಕೆ ಸ್ವಲ್ಪ ರೋಗ ಅಂಟಿದ್ರೂ ಚೆನ್ನಾಗಿರುವುದಿಲ್ಲ ಎಂದು ದಕ್ಷಿಣ ಪದವೀಧರ ಅಭ್ಯರ್ಥಿ ವಾಟಾಳ್ ನಾಗರಾಜ್ ಹೇಳಿದರು. ಅವರು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಯೋಗ್ಯರನ್ನ ಆಯ್ಕೆ ಮಾಡಿ ಕಳುಹಿಸಿ. ನಾನು ಅನೇಕ ಬಾರಿ ಚುನಾವಣಾ ಕಣದಲ್ಲಿ ಸೋತಿದ್ದೇನೆ, ಆದರೆ ಸಿದ್ಧಾಂತ ಬಿಟ್ಟಿಲ್ಲ. ನೀವು ನನಗೆ ವೋಟ್ ಮಾಡಿ, ನಿಮ್ಮ ಮತಕ್ಕೆ ಬೆಲೆ ಬರುತ್ತದೆ. ನಿಮ್ಮ ಧ್ವನಿಯಾಗಿ ಕೆಲಸವನ್ನ ಮಾಡ್ತೇನೆ ಎಂದು ಹೇಳಿದರು. ಜಿಲ್ಲೆ ಈಗ ಮೈಸೂರು, ಈ ಕಡೆ ಹಾಸನ, ಮಂಡ್ಯ, ಚಾಮರಾಜನಗರ, ಈಗ ಈ ಕಡೆ ಆ ಕಡೆನೂ ಅದೇ. ಬೆಳಗಾವಿ ಸರಿ, ಬಾಗಲಕೋಟೆ, ಬಿಜಾಪುರ, ಅದೆಲ್ಲ ಅಲ್ಲೂ ಅಷ್ಟೇ. ಅಲ್ಲೂ ನಿಂತಿರೋದು ಹಿಂಗೆ, ಇಲ್ಲೂ ನಿಂತಿರೋದು ಹಿಂಗೆ. ನಾವು ಯಾರನ್ನು ಆರಿಸ್ಬೇಕು? ಈ ಪ್ರಶ್ನೆ ಈಗ ನಾನಂತೂ ಈ ಭ್ರಷ್ಟಾಚಾರದ ವಿರುದ್ಧ ಚುನಾವಣೆಗೆ ನಿಲ್ತಲೇ ಇದ್ದೀನಿ, ಸೋಲ್ತಾ ಇದ್ದೀನಿ. ಸೋಲೆ ಜಾಸ್ತಿ, ನನಗೆ ಗೆಲುವು ಕಡಿಮೆ. ಹಾಗಂದ್ರೆ ಏನು ಅಂದ್ರೆ, ನಾವು ಸೋಲ್ತಾ ಇದ್ದೀವಿ ಅನ್ನೋ ಅರ್ಥನಾ, ಅಥವಾ ನನಗೊಂದು ಸೀಟು ಗತಿ ಇಲ್ವಾ? ಯಾವ ಪಾರ್ಟಿಯವ್ರು ಬೇಕಾದ್ರೂ ನನಗೆ ಸೀಟ್ ಕೊಡ್ತಾರೆ, ತಾವು ನಿಂತ್ಕೋಬಹುದು ಅಂತ. ಏನು ಇವತ್ತು ಅಲ್ಲಿ ನೋಡೋಣ, ಆ ಥರ ಪಕ್ಷಾಂತರ ಮಾಡೋದಾಗಿದ್ರೆ, ನಾನು ಇಷ್ಟೊತ್ತಿಗೆ ಬದಲಾವಣೆ ಆಗಿದ್ರೆ, ಸ್ವಲ್ಪ ಬದಲಾವಣೆ ಆಗಿದ್ರೆ ಈ ರಾಜ್ಯದಲ್ಲಿ 2,000 ಚೀಫ್ ಮಿನಿಸ್ಟರ್ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಬದ್ಧತೆ, ಪ್ರಾಮಾಣಿಕತೆ, ನಂಬಿಕೆ, ಜಾತ್ಯತೀತ ಆತ್ಮ ಇವೆಲ್ಲ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸುಮಾರು ದಶಕಗಳ ಕಾಲ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಲ್ಲ. ನಮ್ಮ ಕೆಚ್ಚು, ಗುಂಡಿಗೆ, ಧೈರ್ಯ ಕರ್ನಾಟಕದಲ್ಲಿ ಇನ್ನೊಬ್ಬಿದ್ದಾನೆ ಅಂತ ತೋರಿಸಿ. ಯಾರನ್ನಾದ್ರು ಒಟ್ಟಾಗಿ ಬಿಟ್ಟು ಇನ್ನೊಬ್ಬ ಇಡೀ ರಾಜ್ಯದ ಎಲ್ಲ ಜನಕ್ಕೂ ಸವಾಲು ಕೊಡ್ತೀನಿ, ತೋರಿಸಿ ಒಬ್ಬಿದ್ದಾನೆ ಇನ್ನೊಬ್ಬ. ಎಸ್, ವಾಟಾಳ್ ನಾಗರಾಜ್ ಬಿಟ್ಟರೆ ನೆಕ್ಸ್ಟ್ ಒಂದು ತೋರಿಸಿ. ಇಲ್ಲ, ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದಾಗ ಒಬ್ಬರನ್ನ ನೀವು ಮತದಾರರು, ನಾನು ಈ ಸ್ಥಳೀಯ ಸಂಸ್ಥೆಗಳು ತೋತು ಎಲೆಕ್ಷನ್ ಅದು ಕಾದ್ಬಿಟ್ರಲ್ಲ, ರಾತ್ರಿ ಬೆಳಕರಿಯವರೆಗೂ ದುಡ್ಡು ತಗೊಳಕ್ಕಾದ್ರು. ಏನೇ ಬರ